ಸೊಲ್ಮೇಲು ನಮ್ಮ ಕುಡ್ಲ ತೊಡು ವಾರ್ತೆಲು ಕೇಂದ್ರ ಸರ್ಕಾರ ಜೋಳ ಬುಲಿಪನಕಲ ರಕ್ಷಣೆಗೂ ತೊಡೊಂದು ಪಂಡಿನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರಹ್ಲಾದ ಜೋಶಿರಿಗೆ ಎಂಕ್ಲಿನ ದೂರನ ಬುಂಡ ಬೇತ ದಾಲ ಗೊತ್ತಿಜ್ಜಿಂದು ಪಂತೇರು ಕುಡಲ ಫಳ್ನೀರ್ಡ್ ಅರಿನ ಹೊಸ ಆಫೀಸ್ ಉದಿಪನ ಮಲ್ತದ ಅರ್ಪಾತೇರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾಯರ್ನ ಹೊಸ ಆಫೀಸ್ ಉದಿಪನ ಕಾರ್ಯಕ್ರಮ ಕುಡ್ಲದ ಫಳ್ನೀರ್ಡ್ நடத்தண்டு ನಾಡಿಗಿರಿತದು ಮಂತ್ರಿ ಹೊಸ ಆಫೀಸ್ ಉದಿಪನ ಮಲ್ತೇರು ದುಂಬುದ ಮಂತ್ರಿ ಅಭಯ ಚಂದ್ರ ಜೈನೇರ್ನ ಒಟ್ಟುಗೂ ತುಡರಬೊಳ್ಪ ಪೊತ್ತಾಯರು ದಿನೇಶ್ ಗುಂಡೂರಾವ್ ಪಾತಿರ್ದು ಬಿಜೆಪಿ ದಕ್ಲು ಎಂಗಡ ಮೀತು ದೂರು ಪಾಡೊಂದುಲ್ಲೇರು ಬೆರಿಸಾಯ ಬಿಲೆ ಘೋಷಣೆ ಮಲ್ತದು ಮನಿಪಂದೆ ಕುಲ್ಲುದೇರು ಜೋಳ ಬುಲೆ ಬುಲಿಪನಕ್ಲಿನ ರಕ್ಷಣೆಗೆ ಕೇಂದ್ರ ಸರ್ಕಾರ ಉಂತೋಡು ಪ್ರಹ್ಲಾದ ಜೋಶಿಗೆ ಎಂಟನ ದೂರುನ ಬುಂಡ ಬೇತ ದಾಲ ಗೊತ್ತಿಜ್ಜಿಂದು ಪಂಡನಾರು ಈ ಸರ್ತಿ ಕರಾವಳಿ ಉತ್ಸವ ಗಡ್ದಡ್ ನಡಪಾವು ನಡೆದವರ ಪಾಕ ವಿಚಾರೊಳನ ಬಗೆಟ್ ಚರ್ಚೆ ಮಲ್ತದೆ ಎಂದು ಪಂಡೇರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ದುಂಬುದ ಶಾಸಕರು ಶಕುಂತಲಾ ಟಿ ಶೆಟ್ಟಿ ಪಕ್ಷದ ನಾಯಕರು ಇನಾಯತ್ ಆಲಿ ಪದ್ಮರಾಜ್ ಆರ್ ಪೂಜಾರಿ ಮಿಥುನ್ ರೈ ಈ ಪೊರ್ತುಡಿತ್ತೇರು ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಮೆಕ್ಕೆಜೋಳದ ಏನು ಇವತ್ತು ಬೆಲೆ ಕುಸಿತ ಆಗಿದೆ ಮತ್ತು ರೈತರಿಗೆ ಅದನ್ನು ಮಾರಾಟ ಮಾಡೋದಕ್ಕೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 2400 ಘೋಷಣೆ ಮಾಡಿದೆ. ಆದರೆ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು 2400 ರೂಪಾಯಿಗೆ ತೊಗೊಳ್ಳಿ, ಯಾವ ಕಂಡೀಷನ್ ಮೇಲೆ ಅಂತ ಹೇಳಿದ್ರೆ ನೀವು ಆ ಒಂದು ಮೆಕ್ಕೆಜೋಳವನ್ನು ಪಡಿತರ ವ್ಯವಸ್ಥೆಯಲ್ಲಿ ಉಪಯೋಗಿಸ್ಕೊಂಡ್ರೆ ನೀವು ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ನಾವು ಯಾರೂ ಮೆಕ್ಕೆಜೋಳ ತಿನ್ನುವಂಥ ರಾಜ್ಯ ಅಲ್ಲ, ನಾವು ಉಪಯೋಗ ಮಾಡೋಕ್ಕೂ ಆಗೋದಿಲ್ಲ. ಆದ್ದರಿಂದ ಕೇವಲ ಅವರು MSP ಘೋಷಣೆ ಮಾಡಿಬಿಟ್ಟು ಆಮೇಲೆ ಈ ಕಂಡೀಷನ್ ಹಾಕ್ಬಿಟ್ರೆ ಅದು MSP ಇರೋದು ಬೆಂಬಲ ಬೆಲೆ, ಪಡಿತರ ವ್ಯವಸ್ಥೆಗೂ ಬೆಂಬಲ ಬೆಲೆಗೂ ಏನೂ ಸಂಬಂಧ ಇಲ್ಲ. ಆದರೂ ಕೂಡ ಕಂಡೀಷನ್ ಹಾಕಿ ಈಗ ನಾವು ಭಾಳ ವರ್ಷಗಳಿಂದ ಮೆಕ್ಕೆಜೋಳ ತೊಗೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪಡಿತರದಲ್ಲಿ ವ್ಯವಸ್ಥೆಯಲ್ಲಿ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ಅದು ಖಂಡಿತವಾಗಿಯೂ ಅದು ಸರಿಯಲ್ಲ. ಇಂಡಿಯನ್ ಆಸ್ಪತ್ರೆ ಶುರುಮಲ್ತಿನ ಲೇಸರ್ ಆಂಜಿಯೋಪ್ಲಾಸ್ಟಿ ವ್ಯವಸ್ಥೆ ಇತ್ಯದ ಮಟ್ಟದ ಹೃದಯ ಸಿಕ್ಕಿಗೆ ಮರ್ದು ಸೌಕರ್ಯ ಅಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಭಗವಾನ್ BC ಪುಗಾರ್ದೇರೆ. ಕುಡ್ಲದ ಇಂಡಿಯನ್ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಹೊಸ ವ್ಯವಸ್ಥೆ ಹೈ ಪ್ರೆಸಿಷನ್ ಲೇಸರ್ ಆಂಜಿಯೋಪ್ಲಾಸ್ಟಿ ವೈದ್ಯಕೀಯ ಮದ್ದು ಸೌಕರ್ಯ ಶುರು ಮಾಡ್ತದೆ. ಇಂಡಿಯನ್ ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ಯೂಸುಫ್ ಎ ಕುಂಬ್ಳೆ ಇದಕ್ಕೊಂದು ಪಾತಿರ್ದು ಲೇಸರ್ ಆಂಜಿಯೋಪ್ಲಾಸ್ಟಿ ವ್ಯವಸ್ಥೆಯನ್ನು ಕರ್ನಾಟಕ ಕರಾವಳಿ ಜಿಲ್ಲೆಯಲ್ಲಿಡು ಸುರೂತ ಸರ್ತಿ ಇಂಡಿಯನ್ ಆಸ್ಪತ್ರೆ ಶುರು ಮಾಡ್ತದೆ. ಒಂದು ಹೃದಯ ಸೀಕ್ ಮರ್ದಿಡು ಬೊಕ್ಕೊಂಜು ಮಹತ್ವದ ಸಾಧನೆ ಎಂದು ಪಂಡಿರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಭಗವಾನ್ BC ಈ ಹೊಸ ವ್ಯವಸ್ಥೆಯನ್ನು ಉದಿಪನ ಮಂತದ್ದು ಎಡ್ಡೆಪ್ಪು ವೈಕ್ಯರು. ಲೇಸರ್ ಆಂಜಿಯೋಪ್ಲಾಸ್ಟಿ ಮರ್ದು ಮಲ್ಪನ ಇತ್ಯದ ಮಟ್ಟದ ಹೃದಯ ಸೀಕಿಗೆ ಮರ್ದು ಮಲ್ಪನ ಎಡ್ಡೆ ವ್ಯವಸ್ಥೆ ಅದು ಇಂಡಿಯನ್ ಆಸ್ಪತ್ರೆ ಒಂದು ಪಾಕ ಜನಕ್ಕೆ ಪ್ರಯೋಜನ ಆಯ್ರ ಉಂಡು ಎಂದು ಡಾಕ್ಟರ್ ಭಗವಾನ್ ಹೊಸ ಸೌಕರ್ಯವನ್ನು ಪುಗಾರಿಯರು. ಫಾತಿಮಾ ಫೌಂಡೇಶನ್ ನಿಲಟೆ ಇಂಡಿಯನ್ ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ಯೂಸುಫ್ ಕುಂಬ್ಳೆದಾರಿಗೆ ಸಮ್ಮರದ ಮರ್ಯಾದೆ ಮಲ್ತಿರು. ಉದ್ಯಮಿ MB ಸದಾಶಿವ್ ಯೂಸುಫ್ ಕುಂಬ್ಳೆದಾರನ ಬಗೆಟ್ ಪೊಲಬ್ ಮಲ್ತು ಕೊರಿಯರು. ಇಂಡಿಯನ್ ಆಸ್ಪತ್ರೆದ ಪ್ರೊಫೆಸರ್ ಡಾಕ್ಟರ್ ಅಲಿ ಕುಂಬ್ಳೆ, ನಿರ್ದೇಶಕರು ಡಾಕ್ಟರ್ ನಿಹಾಲ್ ಅಲಿ ಕುಂಬ್ಳೆ, ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಅಪೂರ್ವ ಶ್ರೀ ಜಯದೇವ, ವೈದ್ಯಕೀಯ ಆಡಳಿತ ನಿರ್ದೇಶಕರು ಡಾಕ್ಟರ್ ಆದಿತ್ಯ ಭಾರದ್ವಾಜ್, ಹೃದಯ ಸೀಕೆ ಅಡೆನ ತಿರುನಾರ್ RL ಕಾಮತ್, ಹಿರಿಯ ವೈದ್ಯರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಈ ಪೊರ್ತುಡಿತ್ತೇರು. Indiana Hospital always been at the forefront of providing quality health care by integrating cutting-edge medical technology with committed clinical excellence. Cardiology has been one of our key focus area, and over the years, Indiana has emerged as a pioneering hub for the treatment of heart disease in this region. Our journey is marked by many significant milestones.
many significant first in the coastal region, many significant first in the district, many significant first in the state. Indiana Hospital holds a distinguished record of clinical milestones. We have performed the first region's OCT implantation, the first pediatric procedure for 1 day old baby. And one of the most remarkable achievement remains the aortic valvotomy performance in a 12-hour-old newborn, which a life-saving intervention that stands a testament to our commitment and capability. Further strengthening our leadership in advanced cardiovascular science, Indiana Hospital carried out coastal Karnataka's first transcatheter aortic valve replacement, that is called TAVI or TAVR, in 2019, followed by one of the state's rare percutaneous mitral valve replacement, that is called TMVR, it's called valve in valve, first in Karnataka, we have done in 2020. Indiana, as just now Yusuf Kumble mentioned, is extremely popular in this district for its treatment, especially in pediatrics, cardiology, and now gastroenterology, cardiothoracic. In every field, I think they would have spread. I came to know at Hassan, my place, and also Chitradurga, that they have branches. May God bless them and help them to have more branches across the state and help the public. I'm sure this treatment becomes affordable to the patients. I would like to mention that cardiac diseases especially is becoming a very, very common one. You all went through the papers and media recently that at Hassan district alone, we had higher mortality among the youngsters, especially between the age group of 30 to 40 years. And that made a big news and awareness also among the general population. But the surveys which were conducted by the cardiology department of Jayadeva at Hassan district did not show much except the lifestyle changes to be made and people to be really careful about their lifestyle and stress management and all that. ಬರೋ ಕಲ್ಪನಾ ಜೋಗ್ಲೆಗ್ ತಾಳ್ಮೆ ಬೊಕ ಗೈಡೆನ್ಸ್ ಬೋರ್ಡು ಒತ್ತಡ ಕಮ್ಮಿ ಮಲ್ಪೊಡೊಂದು ಕುಡ್ಲ ಕೆಎಂಸಿದ ಡಾಕ್ಟರ್ ಅವಿನಾಶ್ ಕಾಮತ್ ಪಂತೇರು ಕುಡ್ಲ ಉರುವ ಕೆನರ ಹಿರಿಯ ಪ್ರಾಥಮಿಕ ಶಾಲೆದ ವರ್ಷದ ದಿನಾಚರಣೆಡು ಆರು ಪಾತೇರಿಯರು ಕುಡ್ಲ ಉರುವದ ಕೆನರ ಹಿರಿಯ ಪ್ರಾಥಮಿಕ ಶಾಲೆದ ಮೂಜಿ 4 ಬೊಕ 5ನೇ ಕ್ಲಾಸ್ದ ವರ್ಷದ ದಿನಾಚರಣೆ ಅಟಣೆ ಮಲ್ತಿತ್ತಿರು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ದ ಪಣವು ಗುರ್ಕಾರ್ಯರು ಎಂ ಜಗನ್ನಾಥ ಕಾಮತ್ ಗುರ್ಕಾರ್ಮೇಡ್ ನಡತ್ನ ಕಾರ್ಯಕ್ರಮಟು ಕುಡ್ಲ ಕೆಎಂಸಿದ ಜೋಕ್ಲಿನ ತಜ್ಞರು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಅವಿನಾಶ್ ಕಾಮತ್ ಮಲ್ಲಬಿನ್ನಿರಾದ ಪಾಲ್ದೆ ತೊಂಡರು ಬರೋ ಕಲ್ಪನಾ ಪೃಥ್ವಿ ಮಾತೆರೆಲ್ಲ ಎದುಕೊಂಡರು ಅನಾಘ ಮಲ್ಲಬಿನ್ನಿರಿನ ಪೊಲೊಬ್ ಮಲ್ತ್ ಕೊರಿಯರು ಸುಜಾತಾ ಟೀಚರ್ ಶೈಕ್ಷಣಿಕ ಸಾಧಕರನ ಬಗೆಟ್ ಮಾಹಿತಿ ಕೊರಿಯರು ಮಲ್ಲಬಿನ್ನಿರಿ ಡಾಕ್ಟರ್ ಅವಿನಾಶ್ ಕಾಮತ್ ಇನಾಮಲಿನ ಪಟ್ಟೇರು ಡಾಕ್ಟರ್ ಅವಿನಾಶ್ ಕಾಮತ್ ಪಾತಿರ್ದು ಜೋಕ್ಲೆಗ್ ಅಕ್ಲನ ಚಾತುರ್ಪು ಪ್ರತಿಭೆಯನ್ನು ತೋಜಾರೆ ವರ್ಷದ ದಿನಾಚರಣೆ ಎಡ್ಡೆ ದಿನ ಆದುಂಡು ಕಲ್ಪೆರ ಸಾದಿಲು ಇತ್ತಂಡಲ ಪಾಕ ಜೋಕ್ಲೆಗ್ ಅಕ್ಲೆನವೇ ಆಯ್ನ ಸಮಸ್ಯೆಲು ಉಪ್ಪುಂಡು ತಾಳ್ಮೆ ಗೈಡೆನ್ಸ್ ಜೋಕ್ಲೆಗ್ ಬೋಡು ಒತ್ತಡ ಕಮ್ಮಿ ಮಲ್ಪೊಡುಂದಾರು ಪಂಡೇರು ಎಂ ಜಗನ್ನಾಥ ಕಾಮತ್ ಗುರ್ಕಾರ್ಮೆದ ಭಾಷಣ ಮಲ್ತದು ಸಂಸ್ಥೆ ತಾಪನೆ ಮಲ್ತದು 131 ವರ್ಷ ಆಂಡು ಆಡಳಿತ ಮಂಡಳಿ ಪೊರ್ಲುಡುತು ಒಂದುಂಡು ಬರವು ಕಲ್ಪವನ ಮಾತ್ರ ಅತ್ತು ಕಲ್ಚರಲ್ ಅಕಾಡೆಮಿ ಉಂಡು ಜೋಕ್ಲಿನ ಅಪ್ಪೆಮ್ಮಗ ಪನ್ಪುನ ದಾನೇಂದು ಪಂಡ ನಿಕ್ಲಿನ ಜೋಕ್ಲಿನ ಬೇತೆ ಜೋಕ್ಲೆಗ್ ತೂಕುದು ತೂವಡೆ ಮಾತಾ ಜೋಕ್ಲೆಗ್ಲ ಅಕ್ಲಿನವೇ ಆಯ್ನ ಸಾಧ್ಯತೆ ಉಪ್ಪುಂಡು ಪಂಡೇರು ಶಾಲೆದ ಸಂಚಾಲಕರು ಯೋಗೇಶ್ ಕಾಮತ್ ಬೊಕ ಮುಖ್ಯೋಪಾಧ್ಯಾಯರು ಶ್ರೀಮತಿ ಲಲನಾ ಜೆ ಶೆನೈ ಕಾರ್ಯಕ್ರಮಟು ಪಾಲ್ದೆ ತೊಂಡರು ವಿದ್ಯಾರ್ಥಿ ಸುಧನ್ವಾ ಸೋಲ್ಮೆ ಸಂದಾಯರು School is much more than education or academics for kids. It's a place where within four walls they learn to grow and they become respectable citizens in this country. The ways of learning are changing today. Children are increasingly adapting to different ways of learning, and we always find them at times in difficulties or struggles in dealing with certain situations in school.
My advice to the parents is don't compare your child with other child, because nowadays it has become a habit. We start comparing our child with other child. ನೋಡು ಅವನನ್ನು ನೋಡು, ಇವನನ್ನು ನೋಡು, ಅವನಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, ಇವನಿಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, ಅವನದು ಅಂತೇಳಿ ಈ ಥರ ಕಂಪ್ಯಾರಿಸನ್ ಮಾಡಿ ನಮ್ಮ ಮಕ್ಕಳದು ಮನಸ್ಥಿತಿಯಲ್ಲೂ ಪ್ರಾಯಶಃ ಅವರ ಚೀಫ್ ಗೆಸ್ಟ್ ಆಲ್ಸೋ ಅಗ್ರೀಸ್ ವಿತ್ ಮೀ. ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ಬಿಕಾಸ್ ಎವ್ರಿ ಚೈಲ್ಡ್ ಹ್ಯಾಸ್ ಇಟ್ಸ್ ಓನ್ capabilities. Don't compare your child with others. Definitely every child of yours, every parent will excel in life and become a asset to the society. Thank you. ನಮ್ಮ ಕೂಡಲ ಚಾನೆಲ್ ಐತರ ನಡಪನ ನಮ್ಮ ಕೂಡಲ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ 305ನೇ ಸಂಚಿ 2026 ಜನವರಿ 3ಕ್ಕೆ ಕೂಡಲ ನಡಪೆರವಂಡು. ಈ ಬಗೆಟ್ ದುಂಬತ್ತ ತಯಾರಿ ಸಭೆಯನ್ನು ಶುಕ್ರವಾರ ನಡಪಾದಂಡು. ನಮ್ಮ ಕೂಡಲ ಚಾನೆಲ್ ಐತರ ಗೆಲ್ಮೇಡ್ ನಡಪ ಒಂದುಪುನ ನಮ್ಮ ಕೂಡಲ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ 305ನೇ ಸಂಚಿ 2026 ಜನವರಿ 3ಕ್ಕೆ ಶನಿವಾರ ಕೂಡದ ಸೈಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಧರ್ಮಗುರು LF ರಸ್ಕಿನ್ನ ಹಾಲ್ ನಡಪೆರವಂಡು. ಈ ಬಗೆಟ್ ದುಂಬತ್ತ ಸಭೆ ಒಂಜಿನ ಶುಕ್ರವಾರ ನಡಪಾದಂಡು. ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ ಮುಖ್ಯ ಸಂಯೋಜಕರು SS ನಾಯಕ್, ನಮ್ಮ ಕೂಡಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷಿ ಕರ್ಕೇರ, ಬಾಲಚಂದ್ರ ರಾವ್, ಡಾಕ್ಟರ್ ಜ್ಞಾನೇಶ್ವರ ನಾಯಕ್, ಸುದರ್ಶನ್ ಕೋಟ್ಯನ್ ಸಭೆಟಿದ್ದು ಸಲಹೆಯನ್ನು ಕೊರಿಯರು. ಸಭೆಟಿ SS ನಾಯಕ್ ಪಾತಿರ್ದು 305ನೇ ಸಂಚಿ ಕಾರ್ಯಕ್ರಮ ಜನವರಿ 3 ಕಾಂಡೆ ಒರಂಬರೆಡ್ದು ಮಧ್ಯಾಹ್ನ 1 ಮುಟ್ಟ ಉಪ್ಪುಂಡು. ಒರಂಬರೆಡ್ದು 11 ಮುಟ್ಟ ಉದಿಪನ ಕಾರ್ಯಕ್ರಮ ಬೊಕ್ಕ 300ನೇ ಸಂಚಿಡ್ದು 305 ಮುಟ್ಟದ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಟು ಪಾಲ್ದೆತೊನ್ನ ಬಿನ್ನಿರಿಕೆ ಮರ್ಯಾದೆ ಅರ್ಪಣೆ ನಡಪೆರ ಉಂಡು. 11 ಮುಟ್ಟ ಕೆಲವು ಸಂಗತಿಗಳ ಬಗೆಟ್ ವಿಚಾರ ದುಂಬುದಿಯರ ಉಂಡು. ಈ ಕಾರ್ಯಕ್ರಮ ಟು ಬರವು ಕಲ್ಪನಾ ಸತ ಪಾಲ್ದೆತೊನ್ನ ಇருந்து ಪಂಡೇರು. ಲೀಲಾಕ್ಷಿ ಕರ್ಕೇರಿಯರ್ ಪಾತಿರ್ದು 305ನೇ ಸಂಚಿ ಬಜಿ ಕಾರ್ಯಕ್ರಮಕ್ಕಾದ ಕಾರ್ಯಕ್ರಮ ಆಯರಬಲ್ಲಿ ಅಂಚದು ಕಾರ್ಯಕ್ರಮ ಹೊಡೆದು ಜನಕ್ಲೆಗೆ ಹೊಸತಿನ ಕುರುಪನ ಕೆಲಸ ಆವಡು ಪರ್ಪಣ ದಿಟ್ಟಿಡು 305ನೇ ಸಂಚಿ ಕಾರ್ಯಕ್ರಮ ದಿವೊಂದುಂಡು ಒಂದು ಪಂಡೇರು. ಒಟ್ಟಾರೆಯಾಗಿ ಒಂದು 400-500 ಜನ ಸೇರುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಇರ್ಬೋದು, ಸ್ಟೇಟ್ ಬಜೆಟ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಬೇರೆ MSMEಗಳ ಬಗ್ಗೆ ಇರ್ಬೋದು, ಮತ್ತು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ನಾಳೆ ಜನವರಿ 3ಕ್ಕೆ 350ನೇ ಸಂಚಿಕೆ ನಾವು ಗ್ರ್ಯಾಂಡಾಗಿ ಒಂದು ಮೈಲ್ ಸ್ಟೋನ್ ಇವೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಕುಡ್ಲ ಬಿಸ್ನೆಸ್ ಟಾನಿಕ್ ಇದು ಬಹಳ ಒಂದು ಜಗತ್ ಪ್ರಸಿದ್ಧ ಆಗಿದೆ. ಯಾಕಂದರೆ ತುಂಬ ವ್ಯೂವರ್ಸ್ ಲೈವ್ ಕ್ವಶನ್ ಆ ಟಾಪಿಕಲ್ಲಿ ಕೇಳ್ತಾರೆ ಪ್ರತಿ ಟಾಪಿಕ್ನಲ್ಲಿ. ಅದಕ್ಕೆ ನಮ್ಮ ರಿಸೋರ್ಸ್ ಪರ್ಸನ್ ಸೂಕ್ತವಾದ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಇದೆಲ್ಲ 300ಕ್ಕಿಂತ ಹೆಚ್ಚಿಗೆ 345 ಆಯಿತು, 350 ಆಗ್ತದೆ. ಎಲ್ಲ ಸಂಚಿಕೆಗಳು ಯೂಟ್ಯೂಬಲ್ಲಿ ಕೂಡ ಲಭ್ಯವಿದೆ. ತುಂಬ ಜನ ಪ್ರೊಫೆಷನಲ್ಸ್ ಇರ್ಬೋದು, ಡಾಕ್ಟ್ರು, ಲಾಯರ್ಸು, ಇಂಜಿನಿಯರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು, ಬೇರೆ ಬೇರೆ ನಿಮ್ಮ ಅಕಾಡೆಮಿಷಿಯನ್ಸ್ ಇರ್ಬೋದು, ಬೇರೆ ಬೇರೆ MBA ಮಾಡುವವರು, ಅವರೆಲ್ಲ ಇದನ್ನು ಒಂದು ರೆಫರೆನ್ಸ್ ಮೆಟೀರಿಯಲ್ ಅದನ್ನಾಗಿ ಕೂಡ ಒಂದು ಯೂಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳಿದ್ದಾರೆ. ಅದು ಕೂಡ ನಮಗೆ ಒಂದು ಹೆಮ್ಮೆ ವಿಷಯ. ಈ ನಿಟ್ಟಿನಲ್ಲಿ 350ನೇ ಸಂಚಿಕೆ ಈ ಸೈಂಟ್ ಅಲೋಸಿಯಸ್ ಕಾಲೇಜು ಅವರ ಒಂದು ಕ್ಯಾಂಪಸ್ನಲ್ಲಿ ಫಾದರ್ LS ರಸ್ಕಿನ್ನ ಆಡಿಟೋರಿಯಂ ಅಲ್ಲಿ ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. 350ನೇ ಎಪಿಸೋಡನ್ನು ನಾವು ಸೆಂಟ್ ಅಲೋಸಿಯಸ್ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೇವೆ. ಅದನ್ನು ಯಾವ ಥರ ಮಾಡೋದು, ಏಕೆಂದರೆ ಕಾರ್ಯಕ್ರಮಕ್ಕೆ ಅಂತ ಆಗಬಾರ್ದು, ಆ ಕಾರ್ಯಕ್ರಮದಿಂದ ಏನಾದರೂ ಹೊಸದನ್ನು ಜನರಿಗೆ ಕೊಡುವಂತಾಗಿ. ಸೊ ಜನರು ಅದನ್ನು ಹೌದು ಕಾರ್ಯಕ್ರಮ ಮಾಡಿದ ಶಿಸ್ತಿನ ಕಾರ್ಯಕ್ರಮ ಮಾಡಿ ಬೇಗ ಮುಗಿಸಿದ್ದಾರೆ. ಸೊ ಜನರಿಗೆ ಇನ್ನೂ ಬೇಕಂತ ಆಗಬೇಕು, ಆ ಥರ ನಾವು ಮಾಡುವ. ಕುಡದ AJ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರಗಳು ಹೋಲೋಜಿಕ್ US ಹಿಡಿದು ರಡ್ ಸುಧಾರಣೆದ ಬೊಕ್ಕ ವಿಶಿಷ್ಟ ಇಮೇಜಿಂಗ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಸಂಸದ ಗುರುಕಾರ್ಯರು ಡಾಕ್ಟರ್ AJ ಶೆಟ್ಟಿ ಈ ಹೊಸ ವ್ಯವಸ್ಥೆಯನ್ನು ಉದಿಪನ ಮಾಡ್ತಿದ್ದಾರೆ. ಕುಡ್ಲಕುಂಟಿಕನದ AJ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರ ತಂತ್ರಜ್ಞಾನವನ್ನು ಸೇರಿಸ ಒಂದು ಆರೋಗ್ಯ ಕ್ಷೇತ್ರಗಳು ಇಲ್ಲಿ ಬುಳಿಚಿಲ್ ಸಾಧಿಸಿದ್ದು ಹೋಲೋಜಿಕ್ US ಹಿಡಿದು ರಡ್ ಸುಧಾರಣೆದ ಬೊಕ್ಕ ವಿಶಿಷ್ಟ ಇಮೇಜಿಂಗ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತದೆ. ಐತ ಸೀಕ್ ನಿಗಂಡು ಮಲ್ಪನ ಮೂಲ ಸೌಕರ್ಯವನ್ನು ಇತ್ತೆ ಹೆಚ್ಚು ಮಾಡ್ತದೆ. ಸೀಕುಡುಪ್ನಕ್ಕೆ ನಲಾತ ತಂತ್ರಜ್ಞಾನ ಆಧಾರದ ಸೇವೆಯನ್ನು ಒದಗಾವನ ಪೆರ್ಮಿಗೆ ಸಂದದನ್ನು ಕೂಡಲದ AJ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರ AJ ಸಮೂಹ ಸಂಸ್ಥೆಯ ಗುರುಕಾರ್ಯರು ಬೊಕ್ಕ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಯರು ಡಾಕ್ಟರ್ AJ ಶೆಟ್ಟಿ ಶುಕ್ರವಾರ ಈ ಹೊಸ ವ್ಯವಸ್ಥೆಯನ್ನು ಉದಿಪನ ಮಾಡ್ತಾರೆ. ಈ 3D ಮ್ಯಾಮೋಗ್ರಫಿ ವ್ಯವಸ್ಥೆ ಸ್ತನ ಅಂಗಾಂಶದ ಪದರದ ದೃಶ್ಯೀಕರಣ ಒದಗಾವುಂಡು. ಪೆಟ್ಟಾಯಿನ ನಾಡಪತ್ತುನ ಬೊಕ್ಕ ಗುಣಲಕ್ಷಣಗಳನ್ನು ಸುಧಾರಿಯುಂಡು. ಒಂದು ಸಂಪ್ರದಾಯದ 2D ಮ್ಯಾಮೋಗ್ರಫಿ ಹಿಡಿದು ಎಡ್ಡೆ ಆದುಂಡು. ಕಾಂಟ್ರಾಸ್ಟ್ ಇಮೇಜಿಂಗ್ ಅದು ಸುಧಾರ್ತನ ಸಾಮರ್ಥ್ಯ ಹೊಂದುದುಂಡು ಆಸ್ಪತ್ರೆದ ಪ್ರಕಟಣೆ ತಿರಿಪಾದನು. ನರಮಾಣಿ ಸೈತದು ಬದುಕೋಡಿಗೆ ಬದುಕದು ಸೈಯರ ಬಲ್ಲಿಗೆ ಎಂದು
ಬಯ್ಯಮಲ್ಲಿಗೆ ನಾಟಕ ಪುಗಾರ್ತಿದ ಡಾಕ್ಟರ್ ಸಂಜೀವ ದಂಡಕೇರಿ ಪಂತೇರ್ ಯಕ್ಷಾಂಗನ ಕುಡ್ಲದ ತಾಳಮದ್ದಲಿ ಸಪ್ತದ ಆಜನ ದಿನ ಕರಿದುಪೋಯಿನ ಗಣೇಶ್ ಕೊಲಕ್ಕಾಡಿ ಸೇರಿನಂಚ ಮೂವೀರು ಕಲಾವಿದರ್ನ ನೆಂಪುದ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತೇರಿಯರು. ಯಕ್ಷಾಂಗನ ಕುಡ್ಲ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಸಂಶೋಧನಾ ಕೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರುದ ಒಟ್ಟು ಸೇರಿಗೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನಡು ತಾಳಮದ್ದಲಿ ಸಪ್ತ ಸಂಘಟನಾ ಪರ್ವ ತ್ರಯೋದಶ ಸರಣಿ 13ನೇ ವರ್ಷದ ನುಡಿಪರ್ಬ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ನಡೆಸುತ್ತಿದ್ದ ಆಜನ ದಿನ ಶುಕ್ರವಾರ ಕರಿದುಪೋಯಿನ ಮೂವೇರು ಪುದರ್ಪೋಯಿ ಕಲಾವಿದರೈನ ಪಾತಾಳ ವೆಂಕಟರಮಣ ಭಟ್, ವಿಟ್ಲ ಶಂಭು ಶರ್ಮಾ ಬೊಕ್ಕ ಗಣೇಶ್ ಕೊಲಕಾಡಿಯರಿನ ನೆಂಪು ಮಲ್ತೊನ್ನ ಕಾರ್ಯಕ್ರಮ ನಡೆತಂಡು. ಯಕ್ಷಾಂಗನದ ಕಾರ್ಯಗುರುಕಾರ್ಯರು ಭಾಸ್ಕರ್ ರೈ ಕುಕ್ಕೊಳ್ಳಿ ಎದುಕೊಂದು ಸುರುತ್ತ ಪಾತಿರ ಪಂಡಿರು. ಬಯ್ಯಮಲ್ಲಿಗೆ ನಾಟಕ ಪುಗಾರ್ತಿದ ನಾಟಕ ಬರಿಪನಾರು ಡಾಕ್ಟರ್ ಸಂಜೀವ ದಂಡಕೇರಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಸಂಜೀವ ದಂಡಕೇರಿ ಪಾತಿರ್ದು ಇಂಚಿನ ಕಾರ್ಯಕ್ರಮ ಎಂಕ್ಲಿನಂಚಿನ ಪ್ರಾಯದಕ್ಲೆಗೆ ಟಾನಿಕ್ ಇತ್ತನಂಚ ನರಮಾಣಿ ಸೈತದ ಬದುಕೊಡುಗೆ ಬದುಕದ ಸೈಯರವಲ್ಲಿಗೆ ನೆಂಪು ಮಲ್ತೊನ್ನ ಮೂವೇರು ಕಲಾವಿದರ್ಲ ಭಾರಿ ಕೆಲಸ ಮಲ್ತದ್ದು ಕರಿದು ಪೋಂಡಲ ಅಕ್ಲಿನ ಕಲಾ ಸೇವೆ ಬದುಕದು ಉಂಡು ಎಂದು ಪಂಡೇರು. ಕರಿದುಪೋಯಿನ ಪಾತಾಳ ವೆಂಕಟರಮಣ ಭಟ್, ವಿಟ್ಲ ಶಂಭು ಶರ್ಮಾ ಬೊಕ್ಕ ಪ್ರಸಂಗಕರ್ತಲು ಗಣೇಶ್ ಕೊಲಕಾಡಿಯರ್ನ ಬಗೆಟ್ ಯಕ್ಷಗಾನ ಸಂಘಟಕರು ಜನಾರ್ದನ ಅಮ್ಮುಂಜೆ ನೆಂಪುದ ಭಾಷಣ ಮಲ್ತಿರು. ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಮಾಧವ ಎಂಕೆ ಪಾತಿರ್ದು ಸಂಜೀವ ದಂಡಕೇರಿಯರ್ನ ನಾಟಕ ತೂದು, ಶರತ್ ಕುಮಾರ್ ಕದ್ರಿಯರ್ನ ಹವ್ಯಾಸಿ ಬಳಗ ಕದ್ರಿ ಬೊಕ್ಕ ಭಾಸ್ಕರ್ ರೈಕಳಿನ ಆಟಕೂಟ ತೂದು ಬುಲೈನಕ್ಲಿ ಇಂಕುಲು ಒಂದು ಪಂಡೇರು. ಶಾರದಾ ವಿದ್ಯಾಲಯದ ದುಂಬುದ ಪ್ರಿನ್ಸಿಪಾಲರು ಡಾಕ್ಟರ್ ಲೀಲಾ ಉಪಾಧ್ಯಾಯ, ಕರ್ನಾಟಕ ಬ್ಯಾಂಕ್ದ ದುಂಬುದ ಅಧಿಕಾರಿ ಬೊಕ್ಕ ಹವ್ಯಾಸಿ ಅರ್ಥದಾರ್ ಸುಮನಾ ಘಾಟೆ ಬಿನ್ನೆರಾದ ಪಾಲ್ದೆ ತಂಡಿರು. ಸುಧಾಕರ್ ರಾವ್ ಪೇಜಾವರ, ಹರಿಶ್ಚಂದ್ರ ನಾಯಕ ಈ ಪೊರ್ತುಡಿತ್ತಿರು. ನಿವೇದಿತ ಶೆಟ್ಟಿ ಸೊಲ್ಮೆ ಸಂದಾಯರು, ರವೀಂದ್ರ ರೈ ಕಲಿಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಹವ್ಯಾಸಿ ಬಳಗ ಕದ್ರಿದ ನಿಲಡು ಪಾಂಚಜನ್ಯೋತ್ಪತ್ತಿ ಪ್ರಸಂಗದ ತಾಳಮದ್ದಲಿ ಕೂಟ ಮೂಡ್ದು ಬತ್ತಂಡು. ಎಂಗ್ಲೆ ಎಪ್ಪಲ ಪುರ್ಸತ್ತು ಅಂಜ ಕೆಲವು ಸರ್ತಿ ಇಂಚಿನ ಬಯ್ಯದ ಪುರ್ತಕು ಇಂಚಿನ ಒಂಜಿ ಎಡ್ಡ ಕಾರ್ಯಕ್ರಮ ಹೋದು ಸಮಯನು ಒಂಜಿ ಸಂತೋಷ ಕಲಿಪಿನ ಅನ್ನಕ ಎಂಗ್ಲ ಈ ಏಜಿಗ ಒಂಜಿ ಟಾನಿಕ್ ಇತ್ತಿಲೆಕ್ಕ ಈ ಒಂದೊಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷಲ ಈ ಸಂಸ್ಥೆ ಮಲ್ತೊಂದುಂಡು ನಿಜವಾದ ಭಾರಿ ಒಂಜಿ ಸಂತೋಷ ದಯಬಣ್ಣಗ ಮನುಷ್ಯ ಸಾಹಿತ್ಯದ ಬದುಕೊಡ್ಗೆ ಬದುಕದ ಸೈಯರ ಬಲ್ಲಿಗೆ ಆಯ ಬದುಕ ಇತರ್ಲ ಸೈತಿಲಕ ಆಯರ ಬಲ್ಲಿ ಆಯ ಸೈತಿ ಒಕ್ಕ ಬದುಕೋಡು ಬಂದು ಇತ ನಮ್ಮ ತೂಪ ಈ ಮೂಜಿ ಜನ ನಮ್ಮನ್ನು ಮೂಜಿ ಜನ ಬೋರ್ತಿನಾಥ ಕಲಾ ಸೇವೆ ಮಲ್ತದ್ದು ನಮ್ಮನ್ನು ಅಗಲದು ಪೋತೇರು ಆಂಡ ನಿಜವಾದ ಅಕಲು ಅಗಲ ಆ ದೇಹ ಮಾತ್ರ ನಮ್ಮ ಕಡತ ನಮ್ಮ ಕಲಿತನಂತೆ ಅಗಲ ಕೀರ್ತಿ ಅಗಲ ಕಲಾ ಸೇವೆ ಅಗಲ ಮಂತಿನ ಎಡ್ಡ ಕೆಲಸ ಅವು ನಿಜವಾದಲ ಪೋತುಜಿ ಅವು ನಿಜವಾದಲ ಬದುಕುದುಂಡು ಮನುಷ್ಯ ಇಂಚಿನ ಕೆಲಸ ಎಡ್ಡ ಕೆಲಸ ಮಲ್ಪೋಡು ಪಂಪಿನೇನು ನಂಗೆ ಉದಾಹರಣೆವಾದ ಈ ಮೂಜಿ ಜನ ನಮ್ಮ ತಿರಿಯೊಂಡ ನಂಗೆ ಗೊತ್ತಾಪನು ನಮ್ಮ ಸಮಾಜಡು ಎಡ್ಡ ಕೆಲಸ ಮತ್ತು ನಮ್ಮ ಬದುಕೋಡು ಬಂದು ಪಾತಾಳ ವೆಂಕಟರಮಣ ಭಟ್ರು ಅಂತ ಹೇಳುವಾಗ ನಮ್ಮ ಮನಸ್ಸು ಬಹಳ ಪ್ರಫುಲ್ಲಿತಗೊಳ್ತದೆ. ಯಾಕಂದರೆ ಹೇಳಿದರೆ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದ, ಅದಕ್ಕೆ ಒಂದು ಪ್ರಾತಿನಿಧ್ಯವನ್ನು ತಂದ, ಅದಕ್ಕೆ ಒಂದು ಗೌರವವನ್ನು ತಂದ ಕೆಲವಾರು ಪ್ರಸಿದ್ಧ ಶ್ರೀಪಾತ್ರಧಾರಿಗಳಲ್ಲಿ ನಮ್ಮ ಪಾತಾಳ ವೆಂಕಟರಮಣ ಭಟ್ರು ಅವರು ಒಬ್ಬರು. 30 ವರ್ಷಗಳ ಕಲಾ ಸೇವೆಯನ್ನು ಮಾಡಿದಂತಹ ಹಿರಿಯ ಚೇತನ ಪಾತಾಳ ವೆಂಕಟರಮಣ ಭಟ್ರು ಅವರು. ಪಾತಾಳ ವೆಂಕಟರಮಣ ಭಟ್ರವರು ಪಾತ್ರ ಹೇಗಿತ್ತು ಅಂತ ಹೇಳಿದರೆ ಅದರಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರಂತೆ. ಅರಸರ್ ಕೊಡುವ ಕಂಕಣಕ್ಕಿಂತ ಸರಸರ್ ಕೊಡುವ ಕಣವೇ ಮೇಲು ಎನ್ನುವಂತಹ ಮಾತನ್ನು ಯಾವಾಗಲೂ ಶಂಭು ಶರ್ಮಾ ವಿಟ್ಲ ಹೇಳ್ತಾ ಇದ್ರು. ಶ್ರೇಷ್ಠ ಅರ್ಥಧಾರಿಯಾದಂತಹ ಶಂಭು ಶರ್ಮಾ ವಿಟ್ಲ ಇವರು 1951ನೇ ಇಸವಿ 10ನೇ ತಿಂಗಳಿನ 12ನೇ ತಾರೀಕಿನಂದು ಕುಂಬ್ಳೆ ಸೀಮೆಯ ಎಡನಾಡು ಗ್ರಾಮದಲ್ಲಿ ಅವರು ಈ ಭೂಮಿಯ ಬೆಳಕನ್ನು ಕಂಡವರು. ಮರೆಯಲಾಗದ ಮರೆಯಬಾರದ ದೊಡ್ಡ ಚೇತನ ಗಣೇಶ್ ಕೊಲೆಕಾಡಿಯವರು. ಅವರು ಇಷ್ಟು ಸಾಧನೆ ಮಾಡಿದರೂ ಯಾವುದೇ ಪ್ರತಿಫಲವನ್ನು ಪಡೆಯದೆ ಯಾವುದೇ ಪ್ರಚಾರವನ್ನು ಪಡೆಯದೇ ಇದ್ದಂತಹ ಒಬ್ಬ ಶ್ರೇಷ್ಠ ಸಾಧಕ ಗಣೇಶ್ ಕೊಲೆಕಾಡಿಯವರು. ತುಳು ನಾಟಕ ಕಂಪನಿಗಳು ಮತ್ತು ಸಿನಿಮಾಗಳು ಬರುವುದಕ್ಕಿಂತ ಎಷ್ಟೋ ಮೊದಲು 25-30 ವರ್ಷಗಳ ಹಿಂದೆ ಇಡೀ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಯುವಕ ಮಂಡಲಗಳು ಡಾಕ್ಟರ್ ಸಂಜೀವ ದಂಡಿಕೇರಿ ಇರ್ಬೋದು, VG ಪಾಲ್ರು ಇರ್ಬೋದು, KJ ಕೊಕ್ರಾಡಿಯವರು ಇರ್ಬೋದು, ಇವರು ಬರೆದಂತಹ ನಾಟಕಗಳನ್ನು ರಂಗದಲ್ಲಿ ವಿಜೃಂಭಿಸಿದವರು. ಉಜಿರೆ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ನಾವು ಸತತ 5 ವರ್ಷ ಯಕ್ಷೋತ್ಸವದಲ್ಲಿ
STM ಲಾ ಕಾಲೇಜ್ನಲ್ಲಿ ನಡೆಯುವಂಥ ಒಂದು ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ 5 ವರ್ಷವೂ ಪ್ರಶಸ್ತಿ ಬಂದಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿದವರು ಶರತ್ ಕದ್ರಿಯವರು. ನಾವು ಕಾಲೇಜಿನ ದಿನದಿಂದಲೂ ಕೂಡ ಭಾಸ್ಕರ್ ರೈಯವರ ದೊಡ್ಡ ಅಭಿಮಾನಿಗಳು. ಆಗೆಲ್ಲ ಪ್ರತಿ ಶನಿವಾರ ಮಳೆಗಾಲದಲ್ಲಿ ಟೌನ್ ಹಾಲ್ನಲ್ಲಿ ಆಟ, ಈ ಆಟ ನೋಡಲಿಕ್ಕೆ ನಾವು ಉಜಿರೆಯಿಂದ ಬಸ್ ಹತ್ತಿಕೊಂಡು ಬಂದು ಬೆಳಗ್ಗೆವರೆಗೆ ಆಟನಾಡಿ ಹೋಗ್ತಿದ್ದವರು. ನಮ್ಮ ಭಾಸ್ಕರ್ ರೈಯವರ ಕರ್ಣ ಇರ್ಬೋದು, ಅರ್ಜುನ ಇರ್ಬೋದು, ಇಂಥ ವೇಷಗಳನ್ನು ನೋಡಿ ಸಂಭ್ರಮ ಪಟ್ಟವರು. ಬಂಟ್ವಾಳ ಕಕ್ಕೆಪದ ಉಳಿ ಗ್ರಾಮದ ಮೈರ ಬರ್ಕೆಜಾಲ್ಡ್ 13ನೇ ವರ್ಷದ ಸತ್ಯಧರ್ಮ ಜೋಡುಕರೆ ಕಂಬಳ ನಡೆಸುತ್ತಿದೆ. ಶನಿವಾರ ಕಾಂಡೆ ಉದಿಪನಾಂಡ್ ಬಂಟ್ವಾಳ ತಾಲೂಕದ ಉಳಿ ಗ್ರಾಮ ಕಕ್ಕೆಪದು ಮೈರ ಬರ್ಕೆಜಾಲಡು ಶ್ರೀ ರಾಮಾಂಜನೇಯ ಗೆಳೆಯರ ಬಳಗ ಮೈರ ಮುಕ್ಳಿನ ನಿಲಟ್ಟು 13ನೇ ವರ್ಷದ ಸತ್ಯಧರ್ಮ ಜೋಡುಕರೆ ಬೈಲ್ ಕಂಬಳ ಶನಿವಾರ ಕಾಂಡೆ ಶುರುವಾಂಡ್. ರಾಘವೇಂದ್ರ ಭಟ್ ಕೊಡಂಬೊಟ್ಟು ಕಾರಿಂಜದಾರನ ಎಡ್ಡೆ ಆಶೀರ್ವಾದಗಳು ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿ ಮರ್ಯಾದಿ ಕುರ್ಕಾರ್ಮಿಡ್ ಬರೋಡದ ಉದ್ಯಮಿ ಶಶಿಧರ ಶೆಟ್ಟಿ ನವಶಕ್ತಿರ್ನ ಸಾರಥ್ಯುಡು ಜಗನ್ನಾಥ ಬಂಗೇರ ನಿರ್ಮಲ್ ಮಾರ್ಗದರ್ಶನೋಡು ಜಿಲ್ಲಾ ಕಂಬುಲ ಸಮಿತಿಯ ಜತೆ ಸೇರಿಗಡಿ ಈ ಕಂಬುಲ ಶನಿವಾರ ಕಾಂಡೆ ಉದಿಪನಾಂಡ್. ಶ್ರೀರಾಮಾಂಜನೇಯ ಗೆಳೆಯರ ಬಳಗದ ಗುರುಕಾರ್ಯರು ದಿನೇಶ್ ಪೂಜಾರಿ ಕುಕ್ಕಾಜೆ ಬೊಕ್ಕ ಸತ್ಯಧರ್ಮ ಕಂಬುಲ ಸಮಿತಿಯ ಗುರುಕಾರ್ಯರು ಸುದರ್ಶನ್ ಬಜ ದುಂಬಾಳ್ತಡೆ ನಡತುಂದುಪುನ ಕಂಬುಲ ತೂಯರೆ ಊರ ಪರ ಊರ ಕಂಬಳದ ಅಭಿಮಾನಿಗಳು ಬರಂದಿತ್ತಿದೆ. ಕಾಂಡೆ ಕಂಬಳದ ಕರೆಗೆ ಪೂಜೆ ಮಲ್ತದು ಬಿನ್ನಿರು ಮಾತ ಒಟ್ಟು ಸೇರಿದು ತುಡರ ಬೊಳುಪು ಪೊತ್ತಾಯರು. ಜಗನ್ನಾಥ ಬಂಗೇರ ಗುರ್ಕಾರ್ಮ ವಹಿಸಿತ್ತಿರು. ಶ್ರೀರಾಮಾಂಜನೇಯ ಗೆಳೆಯರ ಬಳಗ ಮೈರದ ಮಾತಾ ಪದಾಧಿಕಾರಿಲು ಸತ್ಯಧರ್ಮ ಜೋಡುಕರೆ ಕಂಬಳ ಸಮಿತಿದ ಮಾತಾ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತ್ತಿರು. ಕೆನರಾ ಸಂಸ್ಥೆ ತನಕ ರೂಪ ಕೊಡ್ತುಂಡು ಅವು ಎನ್ನೊಂಜಿ ಭಾಗ ಅಂದು ಚಾರ್ಟರ್ಡ್ ಅಕೌಂಟೆಂಟ್ ಕೇದಾರ್ನಾಥ್ ಶೆಣೈ ಪಂತೆರ್. ಕೂಡ್ಲ ಉರುವುದ ಕೆನರಾ ಶಾಲೆದ ಪ್ಲೇ ಸ್ಕೂಲ್ LKG UKGದ ವರ್ಷದ ದಿನಾಚರಣೆಡು ಅರ ಮಲ್ಲ ಬಿನೆರಾದ ಪಾತೇರಿಯರು. ಕೂಡ್ಲ ಉರುವ ಕೆನರಾ ಹಿರಿಯ ಪ್ರಾಥಮಿಕ ಶಾಲೆದ ನಿಲೆಟ್ಟು ಶುಕ್ರವಾರ ಪ್ಲೇ ಸ್ಕೂಲ್ LKG UKG ಕ್ಲಾಸ್ದ ವರ್ಷದ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಕೆನರಾ ವಿಕಾಸ್ ಸಂಸ್ಥೆನ ಕೋಆರ್ಡಿನೇಟರ್ ಬಸ್ತಿ ಪುರುಷೋತ್ತಮ ಶೆಣೈ ಗುರ್ಕಾರ್ಬೆಡ್ ನಡೆದ ಕಾರ್ಯಕ್ರಮಟು ಚಾರ್ಟರ್ಡ್ ಅಕೌಂಟೆಂಟ್ ಮನೋಹರ ಚೌಧರಿ ಅಂಡ್ ಅಸೋಸಿಯೇಟ್ಸ್ದ ಪಾಲ್ದಾರೇರು ಕೇದಾರನಾಥ ಶೆಣೈ ಮಲ್ಲ ಬಿನ್ನೆರಾದ ಪಾಲ್ದೊಂಡರು. ಮಲ್ಲ ಬಿನ್ನೆರು ಚಾರ್ಟರ್ಡ್ ಅಕೌಂಟೆಂಟ್ ಪೇರಿಯನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ದ ಅಸಿಸ್ಟೆಂಟ್ ಡೆಲಿವರಿ ಮ್ಯಾನೇಜರ್ ದಿವ್ಯ ಪ್ರಭು ಬರವು ಸಂಬಂಧ ಸಾಧಕರಿಗೆ ಇನಾಮಲಿನ ಪಟ್ಟಿಯರು. ಕೇದಾರ್ನಾಥ್ ಶೆಣೈ ಪಾತಿರ್ದು ಕಾರ್ಯಕ್ರಮಟು ನಿಕ್ಲೆ ಇತ್ತೆ ಕುರ್ಸುಡು ಕುಲ್ಲೊಂದುಲ್ಲಾರು ಎಂಕ್ಲು ಕಲ್ತೊಂದುಪ್ಪನಾಗ ಮೈದಾನಡು ಕುಲ್ಲೊಂದಿತ್ತ ತಾನಲ್ಲ ನಿಕ್ಲೆನಂಚ ಇನಾಮ್ ದೆತೊಂದೆ ಅಂದು ಜೋಕ್ಲಿಗೆ ಪಂಡಿನಾರು. ಕೆನರಾ ಸಂಸ್ಥೆ ತನಕ ರೂಪ ಕೊಡ್ತುಂಡು ಅವು ಎನ್ನೊಂಜಿ ಭಾಗ ಅಂದು ಪಂಡಿರು. ಬಸ್ತಿ ಪುರುಷೋತ್ತಮ ಶೆಣೈ ಗುರ್ಕಾರ್ಮೆದ ಪಾತ್ರ ಪಂಡಿತು. ಕೆನರಾ ಮಾತಾ ಸಂಸ್ಥೆಲು ಬರವು ಕಲ್ಪನ ದೇವಸ್ಥಾನಲು ಉರುವದ ಕೆನರಾ ಶಾಲೆ ಸೂಪರ್ ಮುಲ್ಪ ಕಲ್ತನ ಜೋಕ್ಲು ಇತ್ತೆ ಸ್ಟೇಜ್ಡ್ ಕುಲ್ಲುನಂಚ ಆತಿರು. ಮೂವೇರು ಕೆನರಾ ವಿದ್ಯಾರ್ಥಿಗಳು ಸಂವಿಧಾನ ಸಭೆಟ್ಟು ಪಾಲ್ದಿದೊಂದು ನಾವು ನಮ್ಮ ಪೆರ್ಮೆ ಅಂದು ಪಂಡೇರು. ಶಾಲೆದ ಸಂಚಾಲಕರು ಯೋಗೇಶ್ ಕಾಮತ್, ಮುಖ್ಯೋಪಾಧ್ಯಾಯರು ಲಲನಾ ಜೆ ಶೆಣೈ ಕಾರ್ಯಕ್ರಮ ಇತ್ತೇರು. Today, now the kids have the privilege to sit on the chair, and I would call that as a luxury. But back when I was a student, we had to sit on the ground and listen to the... I remember back then we had this assembly during my school days, that is my primary days. We had to come to the stage and read out
this news and thought for the day. And every student was required to present every week. There was one opportunity that I had got. I was supposed to read the thought for the day. And I came to the stage. And I was very nervous. I was super nervous. My hands were trembling. Hardly any words came out of my mouth. And today, that feeling is resurfacing. I have addressed more than maybe a gathering of more than 1,000 people. I have addressed income tax officers. I have addressed more than 3,000 students. But I have not been as nervous as I am today. Because I'm back here. This is like a homecoming to me, and I'm addressing a very young audience as well as the parents. So thank you for having me once again. It's indeed a big moment for me, because after all, this is the institution that shaped me. This is the four walls of this institution built who I am. The respect that I get today, it's all because Canara was a part of me, and I'm glad to be back here. All Canara institutions are like temples of learning. That is how I look at it. There is no way that a school which forms, which educates the children and makes them great, there is no way it is lesser than any temple in any part of our country. That is how I look at it. So it's always a great pleasure to come to Canara English Primary in any school, and especially to Canara English Primary. You know, there is a winning culture in Canara, Canara Urva, which is unique. You know, they win in all our sports tournaments. They win in all the cultural tournaments. They are very good at academics. You know, there is a special culture in Canara English Primary and Canara Urva, which is absolutely superb. And we in the board are always appreciating the efforts of Lalana ma'am, Yogesh Kamath, and our beloved ex-correspondent Gopal Krishna Shen. They have spent their entire lives for this school. So we are always very proud of you, ma'am, for what you have achieved till now. ನನದ ಸಹಕಾರಿ ಸಪ್ತುಡು ಅನಿವಾಸಿ ಭಾರತೀಯರಿನ ಗುರುತು ಮಲ್ತದು ಸಮ್ಮಾನದ ಮರ್ಯಾದೆ ಮಲ್ಪೊಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪಂತೇರ್ ಬಹರಿಂದ ದಿ ಇಂಡಿಯನ್ ಕ್ಲಬ್ ಸಭಾಂಗಣುಡು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮಟು ಆರುಪಾತೀರಿರು ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬಹರೇನ್ ದಿವನ್ನ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ 2021 ಕಾರ್ಯಕ್ರಮ ಬಹರೇನ್ ದಿ ಇಂಡಿಯನ್ ಕ್ಲಬ್ ಸಭಾಂಗಣುಡು ನಡತನು ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬಹರೇನ್ದ ಗುರುಕಾರ್ಯರು ರಾಜ್ಕುಮಾರ್ ಸುರುತ ಪಾತ್ರ ಪಂಡದು ಬಿನ್ನೆರೆ ನಿಂತುಕೊಂಡಿರು ಭಾರತೀಯ ರಾಯಭಾರಿ ವಿನೋದ್ ಕೆ ಜೇಕಬ್ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ 2021 ಕಾರ್ಯಕ್ರಮವನ್ನು ಉದೀಪನ ಮಾಡ್ತಾರೆ. ಜೇಕಬ್ ಪಾತಿರ್ದು ತುಳು ಕನ್ನಡದಕ್ಕಲು ಬುಡಂದೆ ಪ್ರಯತ್ನ ಮಲ್ತದು ಮಾತಾ ಕ್ಷೇತ್ರೋಡು ಗೆಲ್ಮೆ ಪಡೆಪೇರು ಎಂಕ್ಲಿನ ರಾಯಭಾರ ಆಫೀಸ್ಗೆ ತುಳು ಕನ್ನಡಿಗರನ ಕೊಡುಗೆ ದಿಂಜ ಉಂಡು ಪಂಡೇರು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮಲ್ಲಬಿನೆರಾದ ಪಾತಿರ್ದು ಅರಬ್ ರಾಷ್ಟ್ರಲೆಡು ಕನ್ನಡ ಸೇವಿನ ತೂನಗ ದಿಂಜ ಖುಷಿ ಆಪಡು ನನದ ಸಹಕಾರಿ ಸಪ್ತುಡು ಅನಿವಾಸಿ ಭಾರತೀಯರಿನ ಗುರುತು ಮಲ್ತದು ಸಮ್ಮಾನದ ಮರ್ಯಾದೆ ಮಲ್ಪೊಂಡು ಪಂಡೇರು. ಸಾಮಾಜಿಕ ಕಾರ್ಯಕರ್ತರು ಡಾಕ್ಟರ್ ಅಬ್ದುಲ್ ಶಕೀಲ್, ಸೋನ ಗ್ರೂಪ್ ತಾಪಕರು ಯಜ್ಞನಾರಾಯಣ ಕಮ್ಮಜೆ, ಅಥ್ಲೆಟಿಕ್ಸ್ ಅಸೋಸಿಯೇಷನ್ದ ಉಡುಪಿ ಜಿಲ್ಲಾ ಗುರುಕಾರ್ಯರು ಹರಿಪ್ರಸಾದ್ ರೈ, ಕುಡ್ಲ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರಿ ಸಂಘದ ಗುರುಕಾರ್ಯರು ಜೆ ಮೊಹಮ್ಮದ್ ಇಸ್ಲಾಕ್ ಮೇರೆಗೆ ಬಹರೇನ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕುರಿತು ಮರ್ಯಾದೆ ಮಲ್ತೇರು. ಪುಷ್ಕರ ನೃತ್ಯ ಕೂಟೊಡ್ದು ನಲಿಕೆ ಪ್ರದರ್ಶನ, ಹಾಸ್ಯ ಕಲಾವಿದರಾಯಿನ ರಾಘವೇಂದ್ರ, ಹುಲಿ ಕಾರ್ತಿಕ್ ಬೊಕ ಚಿಲ್ಲರ್ ಮಂಜೂರ್ ಹಿಡಿದು ಹಾಸ್ಯ ಪ್ರದರ್ಶನ, ಮ್ಯಾಜಿಷಿಯನ್ ಮುರಳೀಧರ ಕೌಶಿಕ್ ಜಾದು ಪ್ರದರ್ಶನ, ಅಲ್ಪದ ನಲಿಕೆ ಕಲಾವಿದರಿಡಿದು ನಲಿಕೆ ಪ್ರದರ್ಶನ ನಡತಂಡೆ. ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಬಹರೇನ್ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಮಂಡಳಿದ ಒತ್ತುಗುರ್ಕಾಯರು ಮೊಹಮ್ಮದ್ ಅಬ್ದುಲ್ ಜಬ್ಬಾ ಅಲ್ ಕುಹೇಜಿ ಕಾರ್ಯಕ್ರಮಟು ಪಾಲ್ಗೊಂಡಿರು. ಕನ್ನಡಿಗರು, ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡಿಗರು ಎಲ್ಲೇ ಹೋದರೂ ತಮ್ಮ ನಾಡಿನ ಹೆಸರನ್ನು ಬೆಳಗಿಸ್ತಾರೆ. ನಮ್ಮ ನಾಡಿಗಾಗಿ ಏನಾದರೂ ಮಾಡಲಿಕ್ಕೆ ತ್ಯಾಗ ಮಾಡಲಿಕ್ಕೂ ಕೂಡ ರೆಡಿದ್ದಾರೆ. ಮತ್ತು ಒಬ್ಬರು ಬಂದಾಗ ಅವರ ಜೊತೆ ಇನ್ನೊಬ್ಬರನ್ನು ಕರ್ಕೊಂಡು ಬಂದು ಈ ನಾಡಿನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಲ್ಲದೆ ಇನ್ನೊಬ್ಬರನ್ನು ಬೆಳೆಸಲಿಕ್ಕೆ ನಮ್ಮ ಸಂಘಟನೆ, ಕನ್ನಡ ನಾಡಿನ ಸಂಘಟನೆ ಮಾಡುವುದಕ್ಕೆ ನಾನು ಅವರನ್ನು ಪ್ರಶಂಸಿಸ್ತಾ ಇದ್ದೇನೆ. ನಾವು ಕಷ್ಟಜೀವಿಗಳು,
ನಾವು ಕೆಲಸಕ್ಕಾಗಿ ಬಂದವರು ಇರ್ಬೋದು. ಆದರೆ ಇವತ್ತು ಹಲವರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ನಮ್ಮ ಕನ್ನಡಿಗರು ಮಾಡಿದ್ದಾರೆ ಅಂತೇಳಿಗೆ ಅವರ ಎದೆಗಾರಿಕೆಗೆ ನಾನು ಪ್ರಶಂಸೆ ಮಾಡ್ತಾ ಇದ್ದೇನೆ. ಕನ್ನಡ ನಾಡಿನ ಜನರು ಒಳ್ಳೆಯ ಕೆಲಸವನ್ನು ಮಾಡಲಿ. ನಿಮ್ಮನ್ನು ನೋಡಿ ನಾನು ತಮಗೊಂದು ರಾಜ್ಕುಮಾರ್ ಅವರೇ ತಮಗೊಂದು ಆಹ್ವಾನ ಕೊಡ್ತೇನೆ. ಒಳ್ಳೆಯ ಕೆಲಸ ಮಾಡಿದ ಕುವೆಟ್ನಲ್ಲಿ ಒಳ್ಳೆಯ ಅಭಿವೃದ್ಧಿಯ ಕೆಲಸದಲ್ಲಿ ಕನ್ನಡಿಗರು ಮಾಡಿದರು. ಒಬ್ಬರನ್ನು ನಮ್ಮ ಸಹಕಾರ ಸಪ್ತಾಹದಲ್ಲಿ ಒಬ್ಬರನ್ನು ಹೆಸರು ಕಳಿಸಿದರೆ ನಿಮ್ಮನ್ನು ಸನ್ಮಾನಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಸಂತೋಷವಾಗುತ್ತಿದೆ. ಭಾರತದಿಂದ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕನ್ನಡಿಗರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲಿ ಎಂದು ನಾನು ಹಾರೈಸುತ್ತೇನೆ. ಕನ್ನಡಿಗರು ಭಾರತ ವಲಸಿಗರ ಸಮುದಾಯದ ಒಂದು ಪ್ರಮುಖ ಭಾಗವಾಗಿದ್ದಾರೆ. ನೀವು ಭಾರತ ಬಹರೇನ್ ದ್ವಿಪಕ್ಷೀಯ ಸಂಬಂಧಗಳಿಗೆ ಅತ್ಯಂತ ಉಪಯುಕ್ತವಾದ ಕೊಡುಗೆಯನ್ನು ನೀಡಿದ್ದೀರಿ. ನನಗೆ ಮತ್ತು ನನ್ನ ರಾಯಭಾರ ಕಚೇರಿಗೆ ನೀವು ನೀಡುತ್ತೆ ಬೆಂಬಲಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಈ ಸಹಭಾಗಿತ್ವವು ಮುಂದುವರಿಯಲಿ ಎಂದು ನಾನು ಆಶಿಸುತ್ತೇನೆ. ಕುಡ್ಲ ತಾಲೂಕು ಬಿರುವೀರ್ನ ಸಂಘದ ಸಭೆ ಗುರ್ಕಾರ್ಯರು ಜಿತೇಂದ್ರ ಜೆ ಸುವರ್ಣ ಗುರ್ಕಾರ್ಮಿಡ್ ಕುಡ್ಲದ ಹೋಟೆಲ್ ವುಡ್ಲ್ಯಾಂಡ್ ಸಭಾಂಗಣ ನಡೆತಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿತೇಂದ್ರ ಜೆ ಸುವರ್ಣರಿಗೆ ಮೆಚ್ಚುಗೆದ ಮರ್ಯಾದೆ ಸಂದೈತ ಮಲ್ತೇರೆ. ಕುಡ್ಲ ತಾಲೂಕು ಬಿರುವೀರ್ನ ಸಂಘದ ಸಭೆ ಸಂಘದ ಗುರ್ಕಾರ್ಯರು ಜಿತೇಂದ್ರ ಜೆ ಸುವರ್ಣ ಗುರ್ಕಾರ್ಮಿಡ್ ಕುಡ್ಲದ ಹೋಟೆಲ್ ವುಡ್ಲ್ಯಾಂಡ್ಸ್ ಸಭಾಂಗಣ ನಡೆತಂಡು ದಸರಗೊಬ್ಬದ ಕೂಟದ ಗೆಲ್ಮೆದ ಬಗೆಟ್ ಸಂತೋಷ ತೆರಿಪಾದು ತಪ್ಪು ಒಪ್ಪಲಿನ ಬಗೆಟ್ ಚರ್ಚೆ ಮಾಡ್ತೇವೆ. ಗೊಬ್ಬದ ಕೂಟದ ಖರ್ಚದ ಲೆಕ್ಕ ಕುರಿದು ಐನ ಸಭೆ ಒತ್ತೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬೊಕ್ಕ ಮಹಾತ್ಮ ಗಾಂಧಿ ಪಾತ್ರಕತೆ ನಡಪಾದು 100 ವರ್ಷ ಆಯ್ನ ಲೆಕ್ಕಡು ಡಿಸೆಂಬರ್ 3 ಕಾಂಡೆ 10 ಕೋಣಜಿದ ಕುಡ್ಲ ವಿಶ್ವವಿದ್ಯಾನಿಲಯದ ಜಾಗಿಡು ಶತಮಾನೋತ್ಸವ ಕಾರ್ಯಕ್ರಮ ಸರ್ವಧರ್ಮ ಸಮ್ಮೇಳನ ಯತಿ ಪೂಜೆ ನಡಪಾಯರೆ ಇತ್ತದು ಕಾರ್ಯಕ್ರಮ ಟು ಮಾತೆರ್ಲ ಪಾಲ್ದೆತು ನೆರೆ ಸಭೆಟ್ ಭಿನ್ನೈತೊಂಡಿರು. ಆನಿದ ಬೇತೆ ಬೇತೆ ಕಾರ್ಯಕ್ರಮದ ಬಗೆಟ್ಲ ಸಭೆಟ್ ಚರ್ಚೆ ಮಾಡ್ತೇವೆ. ನವೆಂಬರ್ 14 ಕುಡ್ಲಡ್ ನಡತನ ಕರ್ನಾಟಕ ರಾಜ್ಯೋತ್ಸವದಾನಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಸಂಘದ ಗುರ್ಕಾರ್ಯರು ಜಿತೇಂದ್ರ ಜೆ ಸುವರ್ಣರಿಗೆ ಸಮ್ಮಾನದ ಮರ್ಯಾದೆ ಸಂದೈತ ಮಂತದು ಮೆಚ್ಚುಗೆ ತಿರಿಪಾಯರು. ಕುಡ್ಲ ತಾಲೂಕು ಬಿರುವೆರೆ ಸಂಘದ ಮಾತಾ ಪದಾಧಿಕಾರಿಗಳು ಸದಸ್ಯರು ಸಭೆಟಿತ್ತೇರು. ಗೊಬ್ಬದ ಕೂಟದ ಪಥಸಂಚಲನದ ಸಂಚಾಲಕರು ಹರೀಶ್ ವಿ ಸೊಲ್ಮೆ ಸಂದಾಯರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡೋಡು ಪುತ್ತಿಲ ಸೇವಾ ಟ್ರಸ್ಟ್ ಬೊಕ್ಕ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ನಡಪ ಹೊಂದಿತ್ತದು ಅಲೆಕೊಡು ಶುಕ್ರವಾರ ಪುದೆ ಕಾಣಿಕೆ ಮೆರವಣಿಗೆ ನಡಪಾಯರು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಬೊಕ್ಕ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿದ ಸಾರಥ್ಯಡು ಪುತ್ತೂರದ ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರದ ದೇವರ ಮಾರ್ಕಂಡೋಡು ಶನಿವಾರ ಬೊಕ್ಕ ಐತರ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಬೊಕ್ಕ ವಿಶೇಷವಾದ ಸಾಮೂಹಿಕ ಮದುವೆದ ಲೇಸ್ ನಡಪ ಹೊಂದಿತ್ತದು ಆ ಲೆಕ್ಕಡು ಶುಕ್ರವಾರ ಬೈಯಗ ಪುದೆ ಕಾಣಿಕೆ ಮೆರವಣಿಗೆ ಗಡ್ದಡ್ ನಡತಂಡು RSSದ 100ನೇ ವರ್ಷಾಚರಣೆದ ಲೆಕ್ಕಡು ವಿಶೇಷವಾದ ಸಾಮೂಹಿಕ ಮದುವೆದ ಲೇಸ್ ಬೊಕ್ಕ ಹಿಂದವಿ ಸಾಮ್ರಾಜ್ಯೋತ್ಸವ ನಡಪು ನಡೆದವರ ಬುಡಂದೆ ನಡಪುನ ನುಪ್ಪು ಪ್ರಸಾದಗೂ ಮಲ್ಲಮಠದ ಪುದೆ ಕಾಣಿಕೆ ಸಮರ್ಪಣೆ ಆಂಡು ಪುತ್ತೂರು ತಾಲೂಕುದ ಬೇತೆ ಬೇತೆ ಗ್ರಾಮಲಿಡ್ದು ಪುದೆ ಕಾಣಿಕೆ ದರ್ಬೆಗೆ ಬತ್ತದು ಅವಳು ತಂತ್ರಿಯರು ತಾರಾಯ್ದಿರ್ತದು ಮೆರವಣಿಗೆ ಉದಿಪನ ಮಲ್ತು ನಡೆದ ಬೊಕ್ಕ ಒಟ್ಟಾದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವೇರ ಮಾರ್ಕಂಡಗೂ ಮೆರವಣಿಗೆ ಬತ್ತಂಡು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನಡು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ VS ಭಟ್ ತುಡರ್ಬೊಳ್ಪ ಪೊತ್ತಾದು ಉಗ್ರಾಣ ಮೂರ್ತಾಂಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸುಭಾಷ್ ರೈ ಬೊಳ್ಳಿಪಾಡಿ, ವಿನಯ ಸುವರ್ಣ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿದ ಮರ್ಯಾದಿ ಸಲಹೆಗಾರರು ಶಶಾಂಕ ಕೋಟೆಚ, ಸಂಚಾಲಕರು ಅರುಣ್ ಕುಮಾರ್ ಪುತ್ತಿಲ ಈ ಪೊರ್ತುಡಿದ್ದೇರು. ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸರ್ವ ಸದಸ್ಯರೇ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀನಿವಾಸ ಕಲ್ಯಾಣೋತ್ಸವ
ಶ್ರೀನಿವಾಸ ಕಲ್ಯಾಣೋತ್ಸವ ಹಿಂದವಿ ಸಾಮ್ರಾಜ್ಯ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು